ಮಂಗಳೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಏಕರೂಪದ ತಂತ್ರಾಂಶ ಅಳವಡಿಕೆಗೆ ಚಾಲನೆ ಮತ್ತು ಹೊಸ ಘನವಾಹನದ ಫಲಾನುಭವಿಗಳಿಗೆ ಸಾಲಪತ್ರಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಏಕರೂಪದ ತಂತ್ರಾಂಶ ಅಳವಡಿಕೆಗೆ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಹೊಸ ಘನವಾಹನದ ಫಲಾನುಭವಿಗಳಿಗೆ ಸಾಲಪತ್ರಗಳನ್ನು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ಸಹಕಾರಿ ಸಂಘದ ವಿಶ್ವವಿದ್ಯಾನಿಲಯದ ರೀತಿಯಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಸಾಧನೆ ಮಾಡಿದೆ. ಎಲ್ಲರೂ ಸಹಕಾರಿ ಸಂಘದ ಮಾದರಿಗಳನ್ನು ತಿಳಿದುಕೊಳ್ಳಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತಿದ್ದಾರೆ. ಬ್ಯಾಂಕ್ನ ಬೆಳವಣಿಗೆಯನ್ನು ಗಮನಿಸಿದಾಗ ಸಮರ್ಥ ನಾಯಕತ್ವ ಅಭಿನಂದನೀಯ ಎಂದರು. ನಾನು ಮೊನ್ನೆ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಹತ್ರ ಅಂದರೆ ನಮ್ಮ ಸಹಕಾರ ಸಚಿವರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಏನಾದರೂ ಸಹಕಾರ ಇಲಾಖೆಯ ಒಂದು ಯೂನಿವರ್ಸಿಟಿ ಏನಾದರೂ ಮಾಡಿದರೆ ಅದಕ್ಕೆ ವೈಸ್ ಚಾನ್ಸಲರ್ ಆಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವ್ರನ್ನ ಮಾಡಿ ಅಂತ ಹೇಳಿದೆ. ಯಾಕಂದರೆ ಸಹಕಾರ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಹೇಗೆ ಎಲ್ಲರ ರೈತರು ಇರ್ಬೋದು, ರೈತ ಕಾರ್ಮಿಕರು ಇರ್ಬೋದು ಮತ್ತು ಸ್ವಸಹಾಯ ಸಂಘಗಳ ಒಂದು ಬಲಕ್ಕೆ ಅಂದರೆ ಅವರು ಆರ್ಥಿಕವಾಗಿ ಚೇತನಗೊಳಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಈ ಥರ ಬ್ಯಾಂಕು ನಮ್ಮ ರಾಜ್ಯದಲ್ಲಿ ಯಾವುದೂ ಇಲ್ಲ, ದೇಶದಲ್ಲೇ ಯಾವುದೂ ಇಲ್ಲ ಅಂದರೆ ತಪ್ಪಾಗಲ್ಲ. ನಬಾರ್ಡ್ ಬ್ಯಾಂಕ್ ಬೆಂಗಳೂರಿನ ಮುಖ್ಯ ಮಹಾಪ್ರಬಂಧಕ ನೀರಜ್ ಕುಮಾರ್ ವರ್ಮಾ ಅವರು ಮಾತನಾಡಿ, ಎಸ್ಸಿಡಿಸಿಸಿ ಬ್ಯಾಂಕ್ ಸಹಕಾರಿ ರಂಗದ ಮೇಲೆ ಸಾಧನೆ ಮಾಡಿ ಇತರ ಜಿಲ್ಲೆಗಳಿಗೂ ಮಾದರಿಯಾಗಿದೆ ಎಂದರು. ಫ್ರಮ್ ಎವ್ರಿ ಕ್ವಾರ್ಟರ್, ಫ್ರಮ್ ಎವ್ರಿ ಕಾರ್ನರ್ they have won the award. So I must salute you and your leadership. Whether it is cooperative, whether it is SHGs, whether it is farmers or diversification of loans, digitization, everywhere I notice this bank has got award. I must also congratulate the staff, the officers, the directors of this bank and all the members from PACs to the village, from the villages, from the city, who are the depositor, who are the loanees, who are the borrowers of this bank. I am sure all of you must be feeling proud of this day. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಸಹಕಾರಿ ಬ್ಯಾಂಕ್ ಸೇವೆಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾ ಬಂದಿದೆ. ಸಾಮೂಹಿಕ ಪ್ರಯತ್ನದಿಂದ ಬ್ಯಾಂಕ್ ಕಳೆದ 25 ವರ್ಷಗಳಲ್ಲಿ ದೇಶಕ್ಕೆ ಮಾದರಿಯಾದ ಸಾಧನೆ ಮಾಡಲು ಸಾಧ್ಯವಾಗಿದೆ. ಕೃಷಿ ಸಾಲ ನಿರಂತರವಾಗಿ ಪಾವತಿ ಮಾಡುತ್ತಿರುವ ದೇಶದ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಎಸ್ಸಿಡಿಸಿಸಿ ಬ್ಯಾಂಕ್ ಪಾತ್ರವಾಗಿದೆ ಎಂದರು. 25 ವರ್ಷದಿಂದ ನಮ್ಮ ಈ ಬ್ಯಾಂಕ್ ನಂದಲ್ಲ, ನಿಮ್ಮದೇ ಬ್ಯಾಂಕ್ ಅದು. ಈ ಬ್ಯಾಂಕಿನಲ್ಲಿ ಕೃಷಿ ಸಾಲ 100ಕ್ಕೆ 100ರಷ್ಟು ವಸೂಲಾತಿ ಅನ್ನುವಂಥ ಶಬ್ದ ಹೇಳೋದಿಲ್ಲ ನಾನು, ಮರುಪಾವತಿ ಆಗಿದೆ. 100ಕ್ಕೆ 100ರಷ್ಟು ದೇಶದಲ್ಲಿ ಕೃಷಿ ಸಾಲ ಮರುಪಾವತಿಯಾದಂಥ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದ್ದರೆ ಅದು ನಿಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಸಮಾರಂಭದಲ್ಲಿ ಅಪೆಕ್ಸ್ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟಸ್ವಾಮಿ, ನಬಾರ್ಡ್ ಬ್ಯಾಂಕ್ನ ಡಿಜಿಎಂ ಸಂಗೀತಕರ್ತ, ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸುರಿಂಚೆ, ನಿರ್ದೇಶಕರಾದ ಟಿಜಿ ರಾಜರಾಮ್, ಭಾಸ್ಕರ್ ಎಸ್ ಕೋಟ್ಯಾನ್, ವಾಜರಾಜ್ ಶೆಟ್ಟಿ, ಕೆಎಸ್ ದೇವರಾಜ್, ಎಸ್ ರಾಜಪೂಜಾರಿ, ಶಶಿಕುಮಾರ್ ರೈ, ಎಸ್ಪಿ ಜಯರಾಮ್ ರೈ, ದೇವಪ್ರಸಾದ್ ಶೆಟ್ಟಿ, ಮೋನಪ್ಪ ಶೆಟ್ಟಿಯ ಕಾರು, ಸದಾಶಿವ ಒಳ್ಳಾಲ್, ಹರೀಶ್ ಚಂದ್ರ, ಮಹೇಶ್ ಹೆಗ್ಡೆ, ಜಯರಾಜ್, ಅಶೋಕ್ ಕುಮಾರ್, ಸಹಕಾರಿ ಸಂಘಗಳ ಉಪನಿಬಂಧಕ ಪ್ರವೀಣ್ ಪಿ ನಾಯಕ್, ಚಿತ್ರದುರ್ಗ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಎಸ್ಆರ್ ಗಿರೀಶ್, ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಪ್ರವೀಣ್ ಶೆಟ್ಟಿ, ಎಸ್ಸಿಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ, ಡಿಜಿಎಂ ಗೋಪಾಲಕೃಷ್ಣ, ಲಕ್ಷ್ಮಣ್ ಮಲ್ಲೂರು ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.